ಹಿಂದೂ ಮಹಿಳೆಯರಿಬ್ಬರು ಮುಸ್ಲಿಂ ದಂಪತಿ ಜೊತೆ ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ರು ಎನ್ನುವಂತಹ ಸಿಟ್ಟಿನಲ್ಲಿ ಮಹಿಳೆಯರಿಗೆ ಹಲ್ಲೆ ನಡೆಸಿ ಜೀವ ಬೆದರಿಕೆಯೊಡ್ಡಿದ ಪ್ರಕರಣದಲ್ಲಿ ಆರೋಪಿಗಳನ್ನ ಬಿಡುಗಡೆಗೊಳಿಸಲಾಗಿದೆ. ಮೂಡಬಿದರೆ ಶಾಸಕರ ಪ್ರಭಾವದಿಂದ ಆರೋಪಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಸ್ವತಃ ಶಾಸಕರೇ ಠಾಣೆಗೆ ತೆರಳಿ ಆರೋಪಿಗಳನ್ನ ಕರೆತಂದಿದ್ದು ನೈತಿಕ ಪೊಲೀಸ್ಗಿರಿ ಬೆಂಬಲ ನೀಡಿದ್ದಾರೆ ಎಂದು ಮಾಜಿ ಶಾಸಕ ಕೆ ಅಭಯ್ ಚಂದ್ರ ಜೈನ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಈ ಘಟನೆಯನ್ನು ಆರೋಪಿಸಿ ತನ್ನ ಸ್ಟೇಟಸ್ನಲ್ಲಿ ಹಾಕಿ ಆರೋಪಿ ಸಂಭ್ರಮಿಸಿ ಕಾನೂನಿಗೆ ಸವಾಲೊಡ್ಡಿದ್ದಾರೆ. ಈಗಿನ ಶಾಸಕರು ಬೆಂಬಲ ನೀಡ್ತಾ ಇರುವುದರಿಂದ ಜನರಲ್ಲಿ ಭಯದ ವಾತಾವರಣ ಉಂಟಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ಕಮಿಷನರ್ಗೆ ದೂರು ನೀಡಲಾಗುವುದು, ಅಲ್ಲದೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯರ ಮೂಲಕ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ಅಭಯ್ ಚಂದ್ರ ಜೈನ್ ಹೇಳಿದ್ದಾರೆ. 13 ಕ್ರಿಮಿನಲ್ ಕೇಸ್ಗಳಿದ್ದಂಥ ಒಬ್ಬ ವ್ಯಕ್ತಿಯನ್ನು ರಾತ್ರಿ ಅದು ಕೂಡ ಕೋಮು ಭಾವನೆಯನ್ನು ಕೇಳಿಸುವಂತಹ ಒಂದು ಇದು. ಯಾಕೆಂದ್ರೆ ಮುಸ್ಲಿಂ ದಂಪತಿಗಳ ಕಾರ್ನಲ್ಲಿ ಈ 2 ಹೆಣ್ಣು ಮಕ್ಕಳು ಹೋಗ್ತಾ ಇದ್ರು. ಅವರಿಗೆ ಥಳಿಸಿದ ಮೇಲೆ ಅರೆಸ್ಟ್ ಆಗುದು ಆ ವ್ಯಕ್ತಿಯನ್ನು. ನಾವು ಯಾರು ಕಂಪ್ಲೇಂಟ್ ಕೊಟ್ಟದ್ದಲ್ಲ, ಪೊಲೀಸ್ ಕಮಿಷನರು ಮಂಗಳೂರಿನಿಂದ ಅವರೇ ನೇರವಾಗಿ ಅವರಿಗೆ ಮೆಸೇಜ್ ಬಂದು ಅವರು ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. 13 ಕೇಸ್ ಇದ್ದಂಥ ವ್ಯಕ್ತಿಯನ್ನು ಬಿಡಿಸಲಿಕ್ಕೆ MLA ಅವರೇ ನಾಚಿಕೆಗೆಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ಇವತ್ತು ಪ್ರಜಾಪ್ರಭುತ್ವ ಎಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಇದು ಪ್ರಶ್ನಾರ್ಹ. ಈಗ ನಿಜವಾಗಿ ಜಡ್ಜಿಗೆ ಇವರನ್ನು ಪ್ರೊಡ್ಯೂಸ್ ಮಾಡಬೇಕು. ಆದರೆ ಇದು ಸಿಸ್ಟಮ್ ಹೇಗೆ ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಹೇಗೆ ಅಂದರೆ ಜಡ್ಜಿ ಮನೆಗೆ ಪ್ರೊಡ್ಯೂಸ್ ಮಾಡಬೇಕು. ಜಡ್ಜಿ ಅಲ್ಲಿ ಪೊಲೀಸರಿಗೆ ಆದೇಶ ಮಾಡ್ತಾರೆ, ಏನು ಇಲ್ಲ ಬಿಡಬೇಕು, ಇಲ್ಲದಿದ್ದರೆ ಅವರೊಂದು ಸೆಕ್ಷನ್ ಪ್ರಕಾರ ಬಂಧಿಸಬೇಕು, 15 ದಿನ ಜೈಲಿಗೆ ಕಳಿಸಬೇಕು. ಇದನ್ನೆಲ್ಲ ಬಿಟ್ಟು ವಿಡಿಯೋ ಮುಖಾಂತರ ಜಡ್ಜರ ಹತ್ರ ಮಾತಾಡಿ MLA ಅವರನ್ನು ಬಿಡಿಸ್ತಾರೆ. MLA ಅವರು ಪೊಲೀಸ್ ಇಲಾಖೆ ಮೇಲೆ ಒತ್ತಡ, ಇದನ್ನೆಲ್ಲ ನ್ಯಾಯಾಂಗದ ಮೇಲೆ ಒತ್ತಡ ತಂದು ಆ ಕ್ರಿಮಿನಲ್ ಸೆಕ್ಷನ್ ಅನ್ನೇ ಚೇಂಜ್ ಮಾಡಿಸಿದ್ದಾರೆ.